ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಸಂತ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 10 ವಾಕ್ಯ 23ರಿಂದ 27 ತನಕ. ಆಗ ಯೇಸು ಸ್ವಾಮಿ ಸುತ್ತಲೂ ನೋಡಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ಐಶ್ವರ್ಯ ಉಳ್ಳವರಿಗೆ ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಎಷ್ಟು ಕಷ್ಟ ಎಂದರು. ಅವರ ಈ ಮಾತನ್ನು ಕೇಳಿದ ಶಿಷ್ಯರು ಬೆರಗಾದರು. ಯೇಸು ಪುನಃ ಅವರಿಗೆ, ಮಕ್ಕಳೇ, ದೇವರ ಸಾಮ್ರಾಜ್ಯವನ್ನು ಸೇರುವುದು ಎಷ್ಟು ಕಷ್ಟ. ಐಶ್ವರ್ಯವಂತನು ದೇವರ ಸಾಮ್ರಾಜ್ಯವನ್ನು ಸೇರುವುದಕ್ಕಿಂತಲೂ ಒಂಟೆಯು ಸೂಜಿಗಣ್ಣಿನಲ್ಲಿ ನುಸುಳುವುದು ಸುಲಭ ಎಂದರು. ಇದನ್ನು ಕೇಳಿದ ಮೇಲಂತೂ ಶಿಷ್ಯರಿಗೆ ಅಪರಿಮಿತ ಆಶ್ಚರ್ಯವಾಯಿತು. ಹಾಗಾದರೆ ಯಾರು ತಾನೇ ಜೀವೋದ್ಧಾರ ಹೊಂದಲು ಸಾಧ್ಯ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ಯೇಸು ಅವರನ್ನು ನಿಟ್ಟಿಸಿ ನೋಡಿ, ಮನುಷ್ಯರಿಗೆ ಇದು ಅಸಾಧ್ಯ, ದೇವರಿಗಲ್ಲ, ದೇವರಿಗೆ ಎಲ್ಲವೂ ಸಾಧ್ಯ ಎಂದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಒಂದು 2 ವಿಚಾರಗಳನ್ನು ಇವತ್ತಿನ ಸುವಾರ್ತೆಯ ವಾಚನದಲ್ಲಿ ಕೇಳಿದಂಥವುಗಳನ್ನು ನಾವು ತುಸು ಹೊತ್ತು ಧ್ಯಾನ ಮಾಡಿ ನೋಡೋಣ. ಒಂದನೆಯದು ಈ ಸೂಜಿಗಣ್ಣು, ಹೊಲಿಯುವ ಸೂಜಿ. ಅದಕ್ಕೆ ಒಂದು ರಂಧ್ರ ಇರ್ತದೆ, ಚಿಕ್ಕದು ತೂತು. ಅದು ಯಾವುದಕ್ಕಂತ ಹೇಳಿದ್ರೆ ನೂಲು ಅದರಲ್ಲಿ ಹಾಕಲಿಕ್ಕೆ ಮಾತ್ರ ಆಗ್ತದೆ. ಕೆಲವು ಸಾರಿ ಹಿರಿಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ತೂತು ಸರಿಯಾಗಿ ಕಾಣುವುದಿಲ್ಲ ನೂಲು ಹಾಕಲಿಕ್ಕೆ. ಅದಕ್ಕಾಗಿ ಆ ಸೂಜಿಯನ್ನು ಮತ್ತೆ ನೂಲನ್ನು ಚಿಕ್ಕ ಮಕ್ಕಳಿಗೆ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಮಕ್ಕಳ ದೃಷ್ಟಿ ತೀಕ್ಷ್ಣವಾಗಿರ್ತದೆ. ನಾವು ಹಿರಿಯರಾಗ್ತಾ ಹೋದ ಹಾಗೆ, ನಮಗೆ ವಯಸ್ಸಾದ ಹಾಗೆ ದೃಷ್ಟಿ ಮಂದ ಆಗ್ತದೆ. ಸೂಜಿ ಕಣ್ಣಿನಲ್ಲಿ ನೂಲು ಹಾಕಲಿಕ್ಕೆ ಕಷ್ಟ ಆಗ್ತದೆ. ಅದು ಆ ತೂತು ಅಷ್ಟೊಂದು ಚಿಕ್ಕದು. ಅದು ಅದರಲ್ಲಿ ಇರುವೆ ಕೂಡ ನುಸುಳಿಕೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟ. ಅಂಥದ್ರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಒಂಟೆಯೊಂದು ನೋಡಿ, ಒಂಟೆಯೊಂದು ಸೂಜಿಗಣ್ಣಿನಲ್ಲಿ ಅದು ಪ್ರವೇಶಿಸಬಹುದು. ಆದರೆ ಶ್ರೀಮಂತ ಮನುಷ್ಯನಿಗೆ ಸ್ವರ್ಗಕ್ಕೆ ಸೇರ್ಲಿಕ್ಕೆ ಕಷ್ಟವಾದೀತು. ಎಂಥ ಒಂದು ಹೋಲಿಕೆ ನೋಡಿ. ಸೂಜಿಗಣ್ಣಿನಲ್ಲಿ ಒಂಟೆಯೊಂದು ಪ್ರವೇಶವಾಗಿ ನುಸುಳಿಕೊಂಡು ಹೋಗಬಹುದು, ಆದರೆ ಶ್ರೀಮಂತ ಮನುಷ್ಯನಿಗೆ, ಐಶ್ವರ್ಯವಂತನಿಗೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗಲಿಕ್ಕೆ ಕಷ್ಟವಾದೀತು. ಯಾಕೆ ಹೀಗೆ? ಯಾಕೆ ಹೀಗಂತ ಹೇಳಿದ್ರೆ, ನಿಜವಾಗಿಯೂ ಒಂಟೆ ಆ ಸೂಜಿಗಣ್ಣಲ್ಲಿ ನುಸುಳಿಕೊಂಡು ಹೋಗಲಿಕ್ಕೆ ಅಸಾಧ್ಯ, ಅದು ಆಗುವುದಿಲ್ಲ. ಆದರೂ ಕೂಡ ಯೇಸು ಸ್ವಾಮಿ ಆ ಒಂದು ಹೋಲಿಕೆಯನ್ನು ಮುಂದೆ ಇಡ್ತಾರೆ. ಯಾಕಂತ ಹೇಳಿದ್ರೆ, ಎಷ್ಟು ಅಸಾಧ್ಯ, ಎಷ್ಟು ಅಸಾಧ್ಯ, ಕಷ್ಟಕರ ಅಲ್ಲ, ಅಸಾಧ್ಯ, ಸಾಧ್ಯವಿಲ್ಲ. ಯಾರಿಗೆ? ಒಬ್ಬ ಶ್ರೀಮಂತ ಮನುಷ್ಯನಿಗೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗ್ಲಿಕ್ಕೆ ಅಷ್ಟೊಂದು ಸುಲಭ ಅಲ್ಲ ಅದು. ಯಾಕೆ? ಏನು ಸಮಸ್ಯೆ? ಏನು ಸಮಸ್ಯೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಹೇಳಿದಂಥ ಒಂದು ಮಾತುಂಟು. ನೀನು ದೇವರನ್ನು ಮತ್ತೆ ದ್ರವ್ಯವನ್ನು ಒಂದೇ ಲೆಕ್ಕದಲ್ಲಿ ಪ್ರೀತಿ ಮಾಡಲಿಕ್ಕೆ ಆಗುವುದಿಲ್ಲ. ನೀನು ಒಂದೇ ದೇವರನ್ನು ಆಯ್ಕೆ ಮಾಡಿಕೊಳ್ಬೇಕು, ಅಥವಾ ದ್ರವ್ಯವನ್ನು ಪಡೆದುಕೊಂಡು ಅದರಲ್ಲಿ ತೃಪ್ತಿ ಪಡೆಯಬೇಕು. ದ್ರವ್ಯ ಅಂತ ಹೇಳಿದ್ರೆ ಈ ಪ್ರಪಂಚದ ಮೋಹ,
ಅದು ಇರಬಹುದು ಧನ ಸಂಪತ್ತು, ಚಿನ್ನ ಅಥವಾ ಆಸ್ತಿ ಪಾಸ್ತಿ, ಅಧಿಕಾರ ಇರಬಹುದು. ಅದರ ಮೋಹದಲ್ಲಿ ಯಾರು ಇದ್ದಾರೋ ಅವರಿಗೆ ಅಷ್ಟು ಸುಲಭದಲ್ಲಿ ಸ್ವರ್ಗ ಸಾಮ್ರಾಜ್ಯ ದಕ್ಕದು. ಯಾಕಂತ ಹೇಳಿದರೆ ದೇವರು ಅಧಿಕಾರವನ್ನು ಕೊಟ್ಟದ್ದು ಯಾಕಂತ ಹೇಳಿದರೆ ಅದನ್ನು ಚಲಾಯಿಸಿ ಜನರಿಗೆ ಉಪಕಾರ ಮಾಡಲಿಕ್ಕೆ, ಅದನ್ನು ಉಪಯೋಗ ಮಾಡಿ ಜನರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕಲ್ಲ. ನಮ್ಮ ಪರಿಸ್ಥಿತಿ ಹಾಗಾಗಿದೆ ಇವತ್ತು. ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಯಾರ ಹತ್ರ ಅಧಿಕಾರ ಉಂಟೋ ಅಧಿಕಾರ ಕೊಟ್ಟದ್ದು ನಾವು, ಆದರೂ ಕೂಡ ಅವರ ಕಾಲಿಗೆ ಬೀಳ್ತೇವೆ. ಅವರು ಕೂಡ ಅದನ್ನು ಒಳ್ಳೆಯ ರೀತಿಯಲ್ಲಿ ತನ್ನ ಹಕ್ಕು ಅಂತ ತಿಳಿದುಕೊಂಡು ಅದನ್ನು ಎಂಜಾಯ್ ಮಾಡ್ತಾರೆ, ಅನುಭವಿಸ್ತಾರೆ. ಏನು ಕರ್ತವ್ಯ ಉಂಟೋ ಅದು ಕರ್ತವ್ಯ ಅಲ್ಲದೆ ಏನೊಂದು ಉಪಕಾರ ಮಾಡುತ್ತೇನೆ ಎಂಬ ಒಂದು ರೀತಿಯಲ್ಲಿ ಇದನ್ನು ಉಪಯೋಗಿಸುವುದನ್ನು ನಾವು ನೋಡುತ್ತೇವೆ. ಜನರೇನು ತಮ್ಮ ಅಸಹಾಯಕತೆಯಿಂದ ಹೀಗೆ ಮಾಡಬಹುದು, ತನ್ನದೊಂದು ಕೆಲಸ ಮಾಡಿಕೊಳ್ಳುವುದಕ್ಕೋಸ್ಕರ. ಕೆಲವು ಸಾರಿ ಏನಾಗ್ತದೆ ಅಂತ ಹೇಳಿದರೆ ಈ ಸರಿಯಾದ ದಾರಿಯಲ್ಲಿ ಪ್ರಾಮಾಣಿಕತೆಯಿಂದ ಹೋಗಬೇಕಿದ್ರೆ ತುಂಬ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ ಎಲ್ಲ ರೀತಿಯ ರೆಕಾರ್ಡ್ಸ್ ಇರುವುದಿಲ್ಲ, ನಾವೇನು ಕೂಡ ಸಂಪೂರ್ಣ ಮನುಷ್ಯರಲ್ಲ. ಅದಕ್ಕಾಗಿ ಏನೋ ಒಂದು ಸ್ವಲ್ಪ ಕುಂದುಕೊರತೆ ಇರ್ತದೆ. ಆ ಕುಂದುಕೊರತೆಯನ್ನು ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ ಬಳಸುತ್ತಾರೆ ತಮ್ಮ ಸ್ವಾರ್ಥಕ್ಕಾಗಿ. ಒಂದು ಕೆಲಸ ಆಗಬೇಕಿದ್ರೆ ಹಣ ನೀಡಿದರೆ ಆಗ್ತದೆ, ಅದೇ ಒಂದು ಕೆಲಸ ಹಣ ನೀಡದಿದ್ದರೆ ನಡೆಯುವುದಿಲ್ಲ. ಆ ಒಂದು ರೆಕಾರ್ಡ್ಸ್ ಸರಿಯಾಗಬೇಕಂತ ಕೂಡ ಇಲ್ಲ. ಒಂದು ವೇಳೆ ಮನುಷ್ಯನ ಹತ್ರ ನೀಡಲಿಕ್ಕೆ ಹಣ ಇದ್ದರೆ ಅದು ನಡೆದು ಹೋಗ್ತದೆ. ಅದೇ ರೀತಿ ಜನರು ಈ ಧನ ಸಂಪತ್ತು ಉಳ್ಳವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಏನೋ ದೇವರು ನನಗೆ ಒಂದು ಅಷ್ಟೊಂದು ನೀಡಿದ್ದಾರೆ, ಏನು ಮಾಡಲಿಕ್ಕೆ, ಅದನ್ನು ಉಪಯೋಗ ಮಾಡಲಿಕ್ಕೆ. ಎಷ್ಟು ಉಪಯೋಗ ಮಾಡಲಿಕ್ಕೆ, ಎಷ್ಟು ಅಂತ ಹೇಳಿದರೆ ಅದು ತನ್ನ ಮಕ್ಕಳಿಗೆ, ತನ್ನ ಮೊಮ್ಮಕ್ಕಳಿಗೆ, ಮರಿ ಮಕ್ಕಳಿಗೆ, ಇನ್ನೆಷ್ಟು ತಲೆಮಾರು ತನಕ ಹೋಗ್ಬೇಕೋ ಏನೋ ಅಷ್ಟೆಲ್ಲ ಕೂಡಿ ಹಾಕ್ತಾರೆ. ಯಾಕಂತ ಹೇಳಿದರೆ ಇದು ನನ್ನ ಭಾಗ್ಯ ಅಂತ ತಿಳಿದುಕೊಳ್ತಾರೆ. ಏನೋ ಇದು ನನಗೆ ಬಂದಿದೆ, ಅದು ಎಲ್ಲರಿಗೆ ಅಂತ ತಿಳ್ಕೊಳ್ಳುವಂಥ ಮನಸ್ಸು ಮತ್ತೆ ಮನಸ್ಸಿನ ಬೆಳಕು ಇರುವುದಿಲ್ಲ. ಇದು ಒಂದು ದೌರ್ಭಾಗ್ಯ. ಒಂದು ಮನೆಯಲ್ಲಿ ಒಂದು ಮಗು ಹಸಿದಿರುವಾಗ ಮತ್ತೆ ಒಂದು ಮಗು ಹೊಟ್ಟೆ ತುಂಬ ಊಟ ಮಾಡಿದಾಗ ಯಾವ ತಂದೆ ತಾಯಿ ಅದನ್ನು ನೋಡಿ ಸಂತೋಷ ಪಡ್ತಾರೆ? ಯಾವ ತಂದೆ ತಾಯಿ ಕೂಡ ಅದನ್ನು ಸಹಿಸುವುದಿಲ್ಲ. ತಂದೆ ತಾಯಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಮಾನವಾಗಿ ಹಂಚಿಕೊಡ್ತಾರೆ. ಕೆಲವು ಸಾರಿ ಯಾವ ಮಕ್ಕಳು ಸ್ವಲ್ಪ ಅಶಕ್ತರಾಗಿದ್ದಾರೋ, ನಿತ್ರಾಣವಾಗಿದ್ದಾರೋ ಅಂಥವರಿಗೆ ಜಾಸ್ತಿ ಕೊಡ್ತಾರೆ. ಅದು ನ್ಯಾಯಸಮ್ಮತ. ಅದೇ ಪ್ರಕಾರ ಈ ಪ್ರಪಂಚದಲ್ಲಿರುವಂಥ ಎಲ್ಲ ಜನರು ಕೂಡ, ಎಲ್ಲರೂ ಕೂಡ ವರ್ಣದಲ್ಲಿ ಕೆಲವರು ಬಿಳಿಯರು ಇರಬಹುದು, ಕೆಲವರು ಕರಿಯರು ಇರಬಹುದು, ಇನ್ನು ಎತ್ತರದಲ್ಲಿ ಕೆಲವರು ಜಾಸ್ತಿ ಎತ್ತರ ಇರಬಹುದು, ಕೆಲವರು ಕಡಿಮೆ ಇರಬಹುದು, ಶಕ್ತಿಯ ದೃಷ್ಟಿಯಲ್ಲಿ ಕೆಲವರು ಬಲಾಢ್ಯರು ಇರಬಹುದು, ಇನ್ನು ಕೆಲವರು ನಿತ್ರಾಣರಾಗಿರ್ಬಹುದು. ಆದರೆ ಅವರೆಲ್ಲರೂ ಕೂಡ ಯಾವುದೇ ಭಾಷೆ ಮಾತಾಡಬಹುದು, ಯಾವುದೇ ದೇಶದಲ್ಲಿ ಇರಬಹುದು, ಎಲ್ಲರೂ ಕೂಡ ಒಂದೇ ದೇವರ ಮಕ್ಕಳು. ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದವರು ಒಬ್ಬರೇ ದೇವರು. ಅವರು ನಮ್ಮ ತಂದೆಯಾಗಿದ್ದಾರಂತ ಯೇಸು ಸ್ವಾಮಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಹಾಗೆ ಕರೀಲಿಕ್ಕೆ ದೇವರು ನಮಗೆ, ಯೇಸು ಸ್ವಾಮಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಯೇಸು ಸ್ವಾಮಿ ದೇವರ ಕುಮಾರ ಮನುಷ್ಯರಾಗಿ ಭೂಲೋಕಕ್ಕೆ ಬಂದಾಗ ದೇವರು ಯಾರಂತ ನಮಗೆ ತೋರ್ಪಡಿಸಿದ್ದಾರೆ. ಅವರು ನಮ್ಮ ತಂದೆಯಾಗಿದ್ದಾರೆ. ನಾವೆಲ್ಲರೂ ಕೂಡ ಅವರ ಮಕ್ಕಳು. ಅದಕ್ಕಾಗಿ ಈ ಎಲ್ಲ ಮಕ್ಕಳಲ್ಲಿ ಕೆಲವರು ಹೊಟ್ಟೆ ತುಂಬ ಊಟ ಮಾಡಿ ಅಜೀರ್ಣವಾಗುವ ತನಕ ಊಟ ಮಾಡಿ ಮಾಡಿ ಇನ್ನೂ ಅಷ್ಟು ಜನರು ಊಟಕ್ಕಿಲ್ಲದೆ ಹಸಿವಿನಿಂದ ಸಾಯುವಾಗ, ಬಳಲುವಾಗ ಅದು ದೇವರಿಗೆ ಸರಿ ಕಾಣುವುದಿಲ್ಲ. ದೇವರ ಇಚ್ಛೆ ಏನಂತ ಹೇಳಿದ್ರೆ, ಇರ್ಬೋದು ನಿನ್ನ ಹತ್ರ ಈಗ ಉಂಟು, ಅದು ಯಾಕೆ ನಿನಗೆ ಕೊಟ್ಟದಂತ ಹೇಳಿದ್ರೆ ನಿನ್ನ ಪರೀಕ್ಷೆ ಮಾಡಲಿಕ್ಕೆ. ನೀನೊಬ್ಬನೇ ಅದನ್ನು ತಿಂದು ಹಾಳು ಮಾಡ್ತೀಯೋ ಅಥವಾ ನಿನ್ನ
ಮುಷ್ಟಿ ಬಿಟ್ಟು ಇತರರಿಗೆ ನೀಡುತ್ತೀಯೋ ಎಂಬುದಕ್ಕಾಗಿ. ಪ್ರಪಂಚದಲ್ಲಿ ಶ್ರೀಮಂತರಿದ್ದಾರೆ, ಬೇಕಾದಷ್ಟು ಜನ ಬಡವರು ಕೂಡ ಇದ್ದಾರೆ. ಯಾಕೆ ಹೀಗೆ? ಯಾಕಂತ ಹೇಳಿದ್ರೆ ಮನುಷ್ಯರ ಪರೀಕ್ಷೆಗಾಗಿ ಇದ್ದವನು ಉಳ್ಳವನು ಯಾವ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡುತ್ತಾನೆ, ತನಗೋಸ್ಕರ ಮಾತ್ರ ಅದನ್ನು ಬಳಸುತ್ತಾನೋ ಇತರರಿಗೆ ಕೂಡ ಆತನು ಹಂಚಿಕೊಡುತ್ತಾನೋ ಎಂಬುದನ್ನು ನೋಡುವುದಕ್ಕೋಸ್ಕರ ಈ ಒಂದು ಪರಿಸ್ಥಿತಿ ಪ್ರಪಂಚದಲ್ಲಿ ಉಂಟು. ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಉಳ್ಳವರು ಇತರಲ್ಲಿ ಹಂಚಿಕೊಳ್ಳುವುದನ್ನು ಬಿಡುವ. ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಏನೋ ಒಂದು ವ್ಯಾಪಾರೀಕರಣದ ದೃಷ್ಟಿಯಿಂದ ಏನೆಲ್ಲ ಒಂದು ಸರ್ಕಸ್ ಅನ್ನು ಮಾಡಿ ಯಾರ ಹತ್ರ ಸ್ವಲ್ಪ ಸ್ವಲ್ಪ ಉಂಟೋ ಅದನ್ನು ಕೂಡ ಕಸಿದುಕೊಳ್ಳುವಂತ ಪ್ರಯತ್ನವನ್ನು ಮಾಡುವುದನ್ನು ನಾವು ನೋಡುತ್ತೇವೆ. ನೋಡ್ಲಿಕ್ಕೆ ಸ್ವಲ್ಪ ಸ್ವಲ್ಪ ಇರಬಹುದು, ಆದರೆ ಅದನ್ನು ರಾಶಿ ಹಾಕಿದಾಗ ಎಷ್ಟು ಆಗ್ತದೆ ಅದು. ಅದೇ ಅಲ್ವೇ ಪ್ರಿಯರೇ ಇವತ್ತು ನಮ್ಮ ಈ ಸಮಾಜದಲ್ಲಿ ನಡೆಯುತ್ತಿರುವುದು. ಎಲ್ಲ ಕಡೆಯಲ್ಲಿ ಇದೇ ಆಗ್ತಾ ಉಂಟು. ಉಳ್ಳವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆತನು ತನ್ನಲ್ಲಿರುವಂಥ ಆ ಬುದ್ಧಿಶಕ್ತಿ ಜೊತೆಗೆ ಆತನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಎಲ್ಲ ರೀತಿಯ ವಿಧಾನಗಳನ್ನು ಉಪಯೋಗಿಸಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಬಡವರ ಜೇಬಿನಿಂದ ಇರುವಂಥದ್ದನ್ನು ಕೂಡ ಕಸಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡುವುದನ್ನು ನಾವು ನೋಡುತ್ತೇವೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಒಂದು ಒಂಟೆಗೆ ಸೂಜಿಗಣ್ಣಿನಿಂದ ನುಸುಳ್ಲಿಕ್ಕೆ ಸಾಧ್ಯವಾದೀತು, ಆದರೆ ಒಬ್ಬ ಶ್ರೀಮಂತನಿಗಲ್ಲ. ಯಾಕಂತ ಹೇಳಿದ್ರೆ ಶ್ರೀಮಂತನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇದ್ದದರಲ್ಲಿ ತೃಪ್ತಿ ಹೊಂದಿ ಆತನು ಇತರರಿಗೆ ಹಂಚಿಕೊಡ್ತಾನೋ ದೇವರಿಗೆ ಕೃತಜ್ಞತೆಗಳು. ಯಾಕಂತ ಹೇಳಿದ್ರೆ ಅಂತ ಮನುಷ್ಯನಿಗೆ ದೇವರ ಹೇರಳವಾದಂಥ ಆಶೀರ್ವಾದಗಳಿವೆ. ಮುಕ್ತಿ ಬರುವುದು, ಸ್ವರ್ಗ ಸಾಮ್ರಾಜ್ಯ ಸಿಗುವುದು ಎಷ್ಟು ಆತನಲ್ಲಿ ಉಂಟು ಅದರ ಮೇಲೆ ಹೊಂದಿಕೊಂಡಲ್ಲ, ಮನುಷ್ಯನ ಎಷ್ಟು ಬಿಟ್ಟು ಕೊಡುತ್ತಾನೋ ಅದರ ಮೇಲೆ ಹೊಂದಿಕೊಂಡು. ನನ್ನ ಪರಿಚಯದವರೊಬ್ಬರು ಹೇಳಿದರು, ಆಸ್ತಿ ಪಾಸ್ತಿಯಲ್ಲಿ ಸ್ವಲ್ಪ ಕಚ್ಚಾಟ ಉಂಟು. ಮನೆಯಲ್ಲಿ ಒಬ್ಬರು ಹೇಳ್ತಾರೆ ಅಂತ ಹೇಳಿದ್ರೆ, ಇದನ್ನು ಒಂದು ಸರಿ ಮಾಡಬೇಕು ನಾವು ಹೇಗಾದರೂ ಮಾಡಿಕೊಂಡು. ಆದರೆ ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಒಂದು ತಲೆಮಾರು ಹೋದ ಮೇಲೆ ಆ ಆಸ್ತಿ ಪಾಸ್ತಿ ಇನ್ನೊಂದು ಜನಾಂಗಕ್ಕೆ ಪಾಲು ಮಾಡಿ ಕೊಡದಿದ್ದರೆ ಸಮಯ ಹೋದಂತೆ ಆ ರೆಕಾರ್ಡ್ಸ್ ಸರಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಮತ್ತೆ ಕೆಲವು ಬಾರಿ ಏನಾಗ್ತದೆ ಅಂತ ಹೇಳಿದ್ರೆ ಹಾಗೇನೆ ಉಳಿದು ಹೋಗ್ತದೆ. ಅದಕ್ಕಾಗಿ ಇದನ್ನು ಸರಿ ಮಾಡಬೇಕಂತ ನಂತರ ಮಕ್ಕಳಿಗೆ ತುಂಬ ಕಷ್ಟ ಆಗಬಹುದು. ಆದರೆ ಮನೆಯೊಡತಿ ಹೇಳ್ತಾರೆ, ಇರಲಿ ಹಾಗೇನೆ, ಏನು ಮಾಡಲಿಕ್ಕೆ ಅಂತ ಹೇಳಿಕೊಂಡು. ಮನೆಯೊಡೆ ಹೇಳ್ತಾರೆ, ಇವರಿಗೆ ತಿಳಿಯುವುದಿಲ್ಲ, ಇದು ಅರ್ಥ ಆಗುವುದಿಲ್ಲ ಅಂತ ಹೇಳಿ. ಮನೆಯೊಡತಿ ಹೇಳ್ತಾರೆ, ಏನು ಮಾಡಲಿಕ್ಕೆ, ನಮ್ಮ ವಯಸ್ಸಾಯಿತು, ಇನ್ನೇನು ಮಾಡಲಿಕ್ಕೆ ಉಂಟು, ಇನ್ನು ಸ್ವಲ್ಪ ವರ್ಷಗಳಲ್ಲಿ ನೀ ಪ್ರಪಂಚವನ್ನು ಬಿಟ್ಟು ಹೋಗ್ತೇವೆ, ಈ ಆಸ್ತಿ ಪಾಸ್ತಿಯಿಂದ ಏನಾದರೂ ಒಂದು ತುಂಡು ನಮಗೆ ಕೊಂಡು ಹೋಗ್ಲಿಕ್ಕೆ ಆಗ್ತದೋ? ಆಗಲ್ಲ. ಅದಕ್ಕಾಗಿ ಯಾಕೆ ಸುಮ್ಮನೆ ಇನ್ನು ಕೆಲವು ವರ್ಷ ತೃಪ್ತಿಯಿಂದ ಸಮಾಧಾನದಿಂದ ಇರುವುದು ಒಳ್ಳೆಯದು ವಿನ ಯಾಕೆ ಸುಮ್ಮನೆ ಮನಸ್ಸು ಹಾಳು ಮಾಡಬೇಕು? ಟೆನ್ಷನ್ ಯಾಕೆ? ಅಗತ್ಯ ಇಲ್ಲದು. ಏನು ಹೊಟ್ಟೆಗೆ ಬೇಕೋ ತಿನ್ನಲಿಕ್ಕೆ, ಅದು ದೇವರು ಕೊಟ್ಟದ್ದು ಉಂಟು ಸಾಕಷ್ಟು ಅಂತ ಹೇಳಿಕೊಂಡು. ಆದರೆ ಉಳ್ಳವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರಿಗೆ ಎಷ್ಟು ತಿಂದರೂ ಕೂಡ ಸಾಕಾಗಲ್ಲ, ಅವರಿಗೆ. ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ಇನ್ನೂ ಕೂಡ ಬೇಕು. ಯಾರಿಗೆ? ಇದನ್ನು ಕೇಳಿದಾಗ ಶಿಷ್ಯರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಅವರು ಹೇಳ್ತಾರೆ, ಹಾಗಾದರೆ ಶ್ರೀಮಂತರಿಗೆ ಈ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗ್ಲಿಕ್ಕೆ ಕಷ್ಟ ಆದರೆ ಹಾಗಾದರೆ ಯಾರು ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗುವುದು ಹೇಗೆ ಸಾಧ್ಯ ಇದು ಅಂತ ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾದರೆ ಯಾರು ತಾನೇ ಜೀವೋದ್ಧಾರ ಹೊಂದಲು ಸಾಧ್ಯ? ಯಾರು ತಾನೇ ಮುಕ್ತಿ ಪಡೆಯಲು ಸಾಧ್ಯ? ನೋಡಿ, ಅವರ ಮನಸ್ಸಿನಲ್ಲಿ ಕೂಡ ಇತ್ತು. ಇದು ಏನಂತ ಹೇಳಿದ್ರೆ, ಯಾರ ಹತ್ರ ಐಶ್ವರ್ಯ ಉಂಟೋ, ಸಿರಿ ಸಂಪತ್ತುಂಟೋ ಅವರಿಗೆ ಸ್ವರ್ಗ ಸಾಮ್ರಾಜ್ಯ ಉಂಟು, ಉಳಿದವರಿಗೆ ತುಂಬ ಕಷ್ಟ ಅಂತ. ಆದರೆ ಯೇಸು ಸ್ವಾಮಿ ತಿರುಗಿ ಹಾಕಿದರು. ಆಗ ಶಿಷ್ಯರ ಮನಸ್ಸಿನಲ್ಲಿ ಪ್ರಶ್ನೆ ಬರ್ತದೆ, ಹಾಗಾದರೆ ಯಾರು ಜೀವೋದ್ಧಾರ ಹೊಂದುವುದು? ಆಗ ಯೇಸು ಸ್ವಾಮಿ ಇದನ್ನು ಹೇಳ್ತಾರೆ, ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಸಾಧ್ಯ. ಹೇಗೆ? ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಹೇಗೆ ಸಾಧ್ಯ? ಹೇಗಂತ ಹೇಳಿದ್ರೆ, ಈ ಮನುಷ್ಯ ಸ್ವಭಾವದಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ನನಗೆ ಬೇಕು ಎಂಬ ಆಸೆ ನಮ್ಮ ಜೀವದ ತಳದಲ್ಲಿ ಉಂಟು. ಅದು ನಮಗೆ ಬಿಡುವುದಿಲ್ಲ ಮುಷ್ಟಿಯನ್ನು ಬಿಟ್ಟು ಕೊಡಲಿಕ್ಕೆ. ಆದರೆ ಯಾವಾಗ ದೇವರ ಕೃಪೆ ನಮ್ಮ ಮನಸ್ಸನ್ನು
ಬೆಳಗಿಸ್ತಾರೆ, ಆಗ ಅದು ಸಾಧ್ಯ ಆಗ್ತದೆ. ಯಾವಾಗ ದೇವರು ನಮ್ಮ ಮನಸ್ಸನ್ನು ಬೆಳಗಿಸುತ್ತಾರೆ, ಆ ಒಂದು ಕೃಪೆ ನಮಗೆ ಸಿಗ್ತದೆ, ಅರಿವು ಬರ್ತದೆ, ಆಗ ಸಾಧ್ಯ ಆಗ್ತದೆ. ಬೇಕಾದಷ್ಟು ಉದಾಹರಣೆಗಳು ನಮಗೆ ಇವೆ. ಪವಿತ್ರ ಧರ್ಮಸಭೆ ಚರಿತ್ರೆಯಲ್ಲಿ ಬೇಕಾದಷ್ಟು ಉದಾಹರಣೆಗಳಿವೆ. ನಾವು ನೋಡ್ತೇವೆ, ಅಕ್ಟೋಬರ್ ತಿಂಗಳ 4ನೇ ತಾರೀಕಿನಂದು ಅಂತಾರಾಷ್ಟ್ರೀಯ ಶಾಂತಿ ದಿವಸವನ್ನು ಆಚರಣೆ ಮಾಡ್ತಾರೆ. ಅದು ಅಸ್ಸಿಸಿ, ಇಟಲಿಯ ಅಸ್ಸಿಸಿ ಎಂಬ ಊರಿನ ಫ್ರಾನ್ಸಿಸ್ ಅವರ ಹಬ್ಬ ಅಂದು. ಅವರು ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದವರು, ಶ್ರೀಮಂತ ಕುಟುಂಬ. ಅವರ ಅಪ್ಪ ಜವಳಿ ವ್ಯಾಪಾರವನ್ನು ಮಾಡುತ್ತಿದ್ದರು. ಆದರೆ ಈ ತರುಣ ಫ್ರಾನ್ಸಿಸ್ ಏನು ಮಾಡ್ತಾನಂತ ಹೇಳಿದ್ರೆ, ತನ್ನ ತರುಣಾವಸ್ಥೆಯಲ್ಲಿ ಇದೆಲ್ಲ ನನಗೆ ಬೇಡ ಅಂತ ಹೇಳಿಕೊಂಡು ಎಲ್ಲವನ್ನು ತ್ಯಜಿಸ್ತಾನೆ. ಮತ್ತೆ ಓರ್ವ ಮಠಾಧೀಶರಾಗಿ ಜೀವನ ಮಾಡಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾನೆ, ಮತ್ತೆ ಮುಂದಕ್ಕೆ ಹೋಗ್ತಾನೆ. ಆಗ ತಂದೆ ಹೇಳ್ತಾರೆ, ನೋಡು, ನಾನು ಹೇಳಿದ್ದು ನೀನು ಕೇಳದಿದ್ದರೆ ಅಂತ ಹೇಳಿದರೆ, ನನ್ನ ಹತ್ರ ಏನು ಆಸ್ತಿ ಪಾಸ್ತಿ ಉಂಟೋ ಅದೆಲ್ಲವನ್ನು ನಿನಗೆ ಸೇರಿತು. ನೀನು ಇಲ್ಲಿ ಮನೆಯಲ್ಲಿ ನಿಂತು ಈ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳದಿದ್ದರೆ ಅದೆಲ್ಲ ಕೂಡ ಯಾರ್ಯಾರಿಗೆ ಹೋಗ್ತದೆ. ಅದಕ್ಕಾಗಿ ನೀನು ಇರಬೇಕಂತ ಹೇಳ್ತಾರೆ. ಆದರೆ ಫ್ರಾನ್ಸಿಸ್ ಅದಕ್ಕೆ ಒಪ್ಪುವುದಿಲ್ಲ. ತಂದೆ ಹೇಳ್ತಾರೆ, ನೀನು ಒಂದು ವೇಳೆ ನನ್ನ ಮಾತನ್ನು ಮೀರಿ ಹೋದರೆ ನನ್ನ ಆಸ್ತಿಯಲ್ಲಿ ನಿನಗೆ ಏನೇನು ಕೂಡ ಸಿಗದು ಅಂತ ಹೇಳಿಕೊಂಡು ಹೇಳ್ತಾರೆ. ಆಗ ಫ್ರಾನ್ಸಿಸ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತಾನು ತೊಟ್ಟ ಬಟ್ಟೆಯನ್ನೇ ತೆಗೆದು ಕೊಡ್ತಾನೆ. ನನಗೆ ಏನು ಕೂಡ ಬೇಡ ಅಪ್ಪ ಅಂತ ಹೇಳ್ಕೊಂಡು, ನನಗೆ ಏನು ಕೂಡ ಬೇಡ. ಎಂಥ ಒಂದು ತ್ಯಾಗ ನೋಡಿ ಪ್ರಿಯರೇ. ಆತನು ಎಲ್ಲವನ್ನು ತ್ಯಜಿಸಿ ಹೋಗ್ತಾನೆ, ಸಂಪೂರ್ಣವಾಗಿ ತನ್ನನ್ನೇ ತಾನು ಬರಿದು ಮಾಡ್ತಾನೆ. ಇವತ್ತು ನೋಡಿ, ಈ ಅಸ್ಸಿಸಿಯ ಫ್ರಾನ್ಸಿಸ್ ಎಷ್ಟು ಶತಮಾನಗಳು ಕಳೆದವು, ಒಂದು 8 ಶತಮಾನಗಳು ಕಳೆದವು, 8 ಶತಮಾನಗಳು ಸ್ವರ್ಗಸ್ಥನಾಗಿ. ಆದರೆ ಇವತ್ತಿಗೆ ಫ್ರಾನ್ಸಿಸ್ ಅನ್ನು ಯಾವ ರೀತಿ ಜನರು ನೋಡ್ತಾರಂತ ಹೇಳಿದರೆ, 2ನೇ ಕ್ರೈಸ್ತ. ಯೇಸು ಸ್ವಾಮಿ ಅವರಾದ ಮೇಲೆ ಈತನನ್ನು 2ನೇ ಕ್ರೈಸ್ತ ಅಂತ ಕರೀತಾರೆ, ಕ್ರಿಸ್ತ ಅಂತ ಕರೀತಾರೆ. ಯಾಕಂತ ಹೇಳಿದರೆ, ಯಾವ ರೀತಿ ಯೇಸು ಸ್ವಾಮಿ ತನ್ನನ್ನೇ ತಾನು ಎಲ್ಲವನ್ನು ಬರಿದು ಮಾಡಿಕೊಂಡು ಮಾನಕುಲದ ವಿಮೋಚನೆಗಾಗಿ ಎಲ್ಲವನ್ನು ಬರಿದು ಮಾಡಿದರೋ, ಅದೇ ಪ್ರಕಾರ ಯೇಸು ಸ್ವಾಮಿಯ ಹೆಜ್ಜೆಗಳಲ್ಲಿ ನಡೆದಾತ ಇನ್ನೋರ್ವ ಶ್ರೇಷ್ಠ ಪುರುಷ ಅಂತ ಹೇಳಿದ್ರೆ ಅಸ್ಸಿಸಿಯ ಸಂತ ಫ್ರಾನ್ಸಿಸ್. ಶಾಂತಿಗಾಗಿ, ಯಾವಾಗ ಮನಸ್ಸಿನಲ್ಲಿ ಶಾಂತಿ ಇರಬೇಕು, ಆಗ ಈ ಪ್ರಪಂಚದ ವ್ಯಾಮೋಹಗಳಿಗೆ ಬಲಿ ಬಿದ್ದರೆ ಆಗಲ್ಲ, ಆ ಶಾಂತಿ ನೆಮ್ಮದಿ ಸಿಗಲ್ಲ. ಯಾವಾಗ ಅದರ ಬಲೆಯಿಂದ ನಾವು ನಮ್ಮನ್ನೇ ಸ್ವತಂತ್ರ ಮಾಡ್ತೇವೋ, ಆಗ ನಾವು ನಮ್ಮ ಮನಸ್ಸಿನಲ್ಲಿ ನೆಮ್ಮದಿಯಿಂದ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ. ಅದನ್ನೇ ಫ್ರಾನ್ಸಿಸ್ ಅಸ್ಸಿಸಿ ಅವರು ಜಗತ್ತಿಗೆ ಸಾರಿದರು. ಮತ್ತು ಅಕ್ಟೋಬರ್ 4ರಂದು ಅವರ ಹಬ್ಬದಂದು ಪ್ರಪಂಚದ ಬೇರೆ ಬೇರೆ ಗಣ್ಯರನ್ನು, ಬೇರೆ ಬೇರೆ ಧರ್ಮದ ಪ್ರತಿನಿಧಿಗಳನ್ನು ಆ ಜಾಗಕ್ಕೆ ಕರೆಯುತ್ತಾರೆ, ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ. ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಜನರು ಅಲ್ಲಿ ಬರ್ತಾರೆ, ಈ ಒಂದು ಸತ್ಯವನ್ನು ಅರಿಯೋದಕ್ಕೋಸ್ಕರ. ಅದೇನಂತ ಹೇಳಿದ್ರೆ, ನಮ್ಮಲ್ಲಿ ಯಾವಾಗ ಬೇಕಾದಷ್ಟು ಉಂಟೋ ಆಗ ನಮ್ಮಲ್ಲಿ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಯಾವಾಗ ನಮ್ಮಲ್ಲಿ ಆಸೆ ಉಂಟೋ ಅದೆಲ್ಲವೂ ಕೂಡ ನನಗೆ ಬೇಕು, ಇದು ಕೂಡ ನನಗೆ ಬೇಕು, ಅದು ಕೂಡ ಬೇಕು ಅಂತ ಯಾವಾಗ ಮನುಷ್ಯನು ಆ ಒಂದು ವ್ಯಾಮೋಹಕ್ಕೆ ಸಿಲುಕುತ್ತಾನೋ, ಆಗ ಮನುಷ್ಯ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಏನು ಪ್ರಯೋಜನ? ಅದೆಷ್ಟೆಲ್ಲವನ್ನು ಪಡೆದುಕೊಂಡು ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ ಏನು ಪ್ರಯೋಜನ? ಪ್ರಿಯರೇ, ಆ ಅರಿವು ಎಲ್ಲಿಂದ ಬರ್ತದೆ? ಆ ಅರಿವು ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ದೇವರಿಂದ ಬರ್ತದೆ. ನಾವೇನು ಮಾಡಬೇಕು? ನಾವು ದೇವರಲ್ಲಿ ಕೇಳಬೇಕು, ಇಂಥ ಒಂದು ಅರಿವು ನಮಗೆ ಸಿಗಲಿ ದೇವರೇ. ನಮ್ಮ ಈ ದೇಹದಿಂದ ಏನು ಉದ್ಭವ ಆಗ್ತದೋ, ಈ ಆಲೋಚನೆಗಳು, ಈ ವ್ಯಾಮೋಹಗಳು, ಅದೆಲ್ಲ ಕೂಡ ನಮಗೆ ಜೀವೋದ್ಧಾರಕ್ಕೆ ಕೊಂಡೊಯ್ಯುವುದಿಲ್ಲ. ನಮಗೇನು ದೇವರ ಕೃಪೆಯಿಂದ ಬರ್ತದೋ, ನಮ್ಮ ಮನಸ್ಸಿಗೆ ಜ್ಞಾನ ಬೆಳಕು ಬರ್ತದೋ, ಅದು ನಮಗೆ ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯುತ್ತದೆ. ಅದಕ್ಕಾಗಿ ಮನುಷ್ಯರಿಗೆ ಅಸಾಧ್ಯ. ಈ ದೇಹದಿಂದ ನಾವೇನು ಯೋಚನೆ ಮಾಡುತ್ತೇವೆ, ನಮ್ಮ ಮನಸ್ಸಿಗೆ ಬರ್ತದೆ, ನಮ್ಮ ಹೃದಯದಿಂದ ಬರುತ್ತದೆ, ಮನುಷ್ಯ ಸ್ವಭಾವದಿಂದ, ಅದು ನಮಗೆ ಉಪಕಾರಕ್ಕೆ ಬೀಳುವುದಿಲ್ಲ. ಏನು ದೇವರು ನಮ್ಮ ಮನಸ್ಸನ್ನು ಬೆಳಗಿಸುತ್ತಾರೋ, ನಮ್ಮಲ್ಲಿ ಅವರು ಮಾತನಾಡುತ್ತಾರೋ, ಅದನ್ನು ನಾವು ಅರಿತುಕೊಂಡಾಗ ನಮಗೆಲ್ಲವೂ ಕೂಡ ಸಾಧ್ಯವಾಗ್ತದೆ. ಅದಕ್ಕಾಗಿ ಇವತ್ತು ನಾವು ಈ ಒಂದು ಕೃಪಾವರವನ್ನು ದೇವರಲ್ಲಿ ಪ್ರಾರ್ಥಿಸುವ.
ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ಜೀವೋದ್ಧಾರದ ಸತ್ಯವನ್ನು ನಮಗೆ ತಿಳಿಸಿಕೊಟ್ಟರು. ಈ ಪ್ರಪಂಚದ ವ್ಯಾಮೋಹಗಳು, ಸಿರಿ ಸಂಪತ್ತು ನಮ್ಮನ್ನು ಜೀವೋದ್ಧಾರಕ್ಕೆ ಕೊಂಡೊಯ್ಯುವುದಿಲ್ಲ. ಬದಲಾಗಿ ನಾವು ಅದರಿಂದ ಬಿಡುಗಡೆಗೊಂಡಾಗ, ಅದರಿಂದ ದೂರಕ್ಕೆ ಸರಿದಾಗ, ನಮ್ಮಲ್ಲಿ ಇದ್ದುದನ್ನು ಇತರರ ಒಳಿತಿಗಾಗಿ ಹಂಚಿಕೊಂಡಾಗ ನಮ್ಮಲ್ಲಿ ಜೀವೋದ್ಧಾರ ಬರುತ್ತದೆ. ನಾವು ಪರಲೋಕಕ್ಕೆ ಹುಟ್ಟಿಕೊಳ್ಳುತ್ತೇವೆ. ಕರ್ತರಾದ ದೇವರೇ, ಪುಣ್ಯ ಪುರುಷರಿಗೆ ನೀವು ಆ ಒಂದು ಜ್ಞಾನವನ್ನು, ಬೆಳಕನ್ನು ಕೊಟ್ಟ ಹಾಗೆ ನಮಗೆ ಕೂಡ ಕೊಡಿರಿ. ಮನುಷ್ಯ ಸ್ವಭಾವದಿಂದಲ್ಲ, ಬದಲಾಗಿ ನಿಮ್ಮ ಕೃಪಾವರದಿಂದ ನಾವು ಯೋಚಿಸಲು, ಅದರ ಪ್ರಕಾರ ನಡೆಯಲು ನಮಗೆ ಬೇಕಾದಂಥ ಶಕ್ತಿಯನ್ನು, ಜ್ಞಾನವನ್ನು, ಬೆಳಕನ್ನು, ಔದಾರ್ಯತೆಯನ್ನು ನಮಗೆ ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮತ್ತು ನಮ್ಮ ಕರ್ತರ ಮುಖಾಂತರ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್.